ಎಮ್ಮೆಯ ಸಂದರ್ಶನ ಮಾಡಿದ ಪಾಕಿಸ್ತಾನದ ವರದಿಗಾರನ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸುದ್ದಿ ಮಾಡ್ತಾ ಇದೆ. ವರದಿಗಾರ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆಯೇ ಎಮ್ಮೆ ಉತ್ತರಿಸ್ತಾ ಇದೆ. ಎಮ್ಮೆಯ ಪ್ರತಿಕ್ರಿಯೆ ನೆಟ್ಟಿಗರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ. ಪ್ರಶ್ನೆ ಕೇಳಿದಾಕ್ಷಣ ಎಮ್ಮೆಯ ರಿಯಾಕ್ಷನ್ ಇದೀಗ ವೈರಲ್ ಆಗಿದೆ. ಪಾಕಿಸ್ತಾನದ ವರದಿಗಾರ ಅಮೀನ್ ಹಫೀಜ್ ಎಂಬಾತ ಈ ಹಿಂದೆಯೂ ಎಮ್ಮೆಯ ಸಂದರ್ಶನವನ್ನ ಮಾಡಿರುವ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಮತ್ತೊಮ್ಮೆ ಅಮೀನ್ ಹಫೀಜ್ ಎಮ್ಮೆಯ ಸಂದರ್ಶನವನ್ನ ಮಾಡಿದ್ದಾರೆ. ವಿಡಿಯೋ ಫುಲ್ ವೈರಲ್ ಆಗಿದ್ದು, ನಿಮಗೆ ಈ ಲಾಹೋರ್ ಹೇಗೆ ಕಾಣಿಸ್ತಾ ಇದೆ ಎಂದು ಅಮೀನ್ ಹಫೀಜ್ ಮೈಕ್ ಹಿಡಿದು ಎಮ್ಮೆಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದಕ್ಕೆ ಎಮ್ಮೆ ಅದರ ಭಾಷೆಯಲ್ಲಿಯೇ ಪ್ರತಿಕ್ರಿಯೆ ನೀಡಿದೆ. ಪ್ರತಿಕ್ರಿಯೆ ನೋಡಿದಂತಹ ಅಮೀನ್ ಹಫೀಜ್ ಆಶ್ಚರ್ಯಗೊಂಡು ಎಮ್ಮೆ ಲಾಹೋರ್ ಅನ್ನ ಇಷ್ಟಪಡ್ತಾ ಇದೆ ಎಂಬುದಾಗಿ ಪ್ರತಿಕ್ರಿಯೆಯನ್ನ ನೀಡಿದೆ ಎಂದು ಎಲ್ಲರಿಗೂ ತಿಳಿಸಿದ್ದಾರೆ. ಬಳಿಕ ಅಮೀನ್ ಮತ್ತೊಂದು ಪ್ರಶ್ನೆಯನ್ನ ಎಮ್ಮೆಯ ಮುಂದಿಟ್ಟಿದ್ದಾರೆ. ಲಾಹೋರ್ನ ಆಹಾರವನ್ನ ನೀವು ಇಷ್ಟಪಡ್ತೀರಾ ಎಂದಾಗ ಎಮ್ಮೆ ಅದಕ್ಕೂ ತಲೆಯಾಡಿಸಿದೆ. ಅದನ್ನು ನೋಡಿದಂತಹ ವರದಿಗಾರ, ಹೌದು, ಲಾಹೋರ್ನ ಆಹಾರ ಇಷ್ಟವಾಗ್ತಾ ಇದೆಯಂತೆ ಎಂದು ಪುನರ್ ಉಚ್ಚರಿಸಿದ್ದಾರೆ. ಎಮ್ಮೆ ನಿಜಕ್ಕೂ ಪ್ರತಿಕ್ರಿಯೆಯನ್ನ ನೀಡಿದ್ಯಾ ಅಥವಾ ಇವೆಲ್ಲವೂ ವರದಿಗಾರನ ಭಾವೋದ್ವೇಗದ ಮಾತುಗಳು ಎಂಬುದು ಇನ್ನೂ ನಿಗೂಢವಾಗಿದೆ. ಆದರೆ ವರದಿಗಾರ ಮಾಡಿದ ಎಮ್ಮೆಯ ಸಂದರ್ಶನ ಮಾತ್ರ ಭಾರಿ ಸುದ್ದಿಯಲ್ಲಿದೆ. ये कुर्बानी के लिए अच्छा 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 हाँ जी, आप बताएं, आपको लाहौर में आके कैसा लगा? लाहौर कैसा लगा आपको? लाहौर अच्छा लगा, वाह जी वाह। आप बताइए, लाहौर का खाना अच्छा है या आपके गांव का खाना अच्छा है? बताइए, लाहौर का खाना अच्छा लगा या आपके गांव का खाना अच्छा है? हाँ कहती है लाहौर का खाना अच्छा है।